ಹಾಯ್ ದೋಸ್ತರ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರಿ ಅಂತೇಳಿ ತಿಳ್ಕೊಂತೀನಿ ದೋಸ್ತರ. ಮೊನ್ನೆ ಒಂದು ಸೆಡ್ ದೊಡ್ಡ ಮರಿ ಕಟ್ಟಾಕ ಮಾಡಿದ್ವಿ, ಅಲ್ಲಿ ಐತದು. ಅದು ಈಗ ಇನ್ನೊಂದು ನಮ್ಮ ಸೆಡ್ ಇತ್ತಲ್ಲ, ಈ ಶೆಡ್ ಒಳಗೆ ನೋಡ್ರಿ ಮತ್ತು ಈ ಥರ ಎಲ್ಲ ಕಟ್ಕೊಂಡ್ವಿ. ಇಲ್ಲೇನು ಈಗ ನೋಡಕತ್ತೀರಿ ನೋಡ್ರಿ, ಇವರ ಮೇಸ್ತ್ರಿ. ಅಣ್ಣ ನಿನ್ನ ಹೆಸರು ಹೇಳು. ಶಿವಪ್ಪ ಅಂತೇಳಿ ಗಾಸಿ. ಇವರು ರಾತ್ರಿ ಅನ್ನಂಗಿಲ್ಲ ಹಗರಿ ಅನ್ನಂಗಿಲ್ಲ ಮಾಡಿ ಗಾಸಿ ಒಳ್ಳೆ ಖುಷಿ ಆಗೈತೆ ನನಗೆ. ಎಷ್ಟು ಚಂದ ಪ್ಲಾನಿಂಗ್ ಅವ್ರು ಹೇಳ್ಯಾರಂದ್ರೆ ನೋಡ್ರಿ. ಏನ ಈ ಪ್ಲಾನಿಂಗ್ ಎಲ್ಲಿ ನೋಡಿ ಅಣ್ಣ ನೀನು? ನಾವು ಇದನ್ನ ಧಾರವಾಡದಲ್ಲಿ ನೋಡಿದ್ವಿ. ಧಾರವಾಡದಾಗ ನೋಡ್ರಿಲ್ಲ? ಹಾಂ. ಇದು ಪ್ಲಾನಿಂಗ್ ಮಾಡಕ್ಕೆ ನಿಮ್ಗೆ ಹೊಳಿತಲ್ಲ, ನೀವು ಹೇಳ್ದಂಗೆ ಮಾಡಿದಲ್ಲ? ಹಾಂ ಸರಿ, ನಾವು ಹೇಳ್ದಂಗೆ. ಹೌದಿಲ್ಲ? ನೋಡಿ ದೋಸ್ತ, ಈ ರೀತಿಯಾದ ಪ್ಲಾನಿಂಗ್ ಆಗೈತ್ರಿ. ಈಗ ಎಲ್ಲ ಚೆನ್ನಾಗೈತಿದೆ. ನೀಟಾಗಿ ಒಂದು ವಿಡಿಯೋ ಮಾಡ್ತೀನಿ ನಾನು, ಜಸ್ಟ್ ಹಂಗೆ ಒಂದು ಟ್ರೈಲರ್ ಅಂತೇಳಿ ಗಾಸಿ. ಈಗ ಇಲ್ಲಿ ಗೋದ್ಲಿ ಮಾಡ್ಕೊಂಡೇನೆ, ಅದು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದೊಳಗೆ. ಮತ್ತು ಒಳಗಣ್ಣು ಕೂಡ ಗೋದ್ಲಿ ಈ ಫುಲ್ಲು ರೌಂಡ್ ಬಂದೈತಿ ಗೋದ್ಲಿ. ಈಗ ಮತ್ತು ಆಮೇಲೆ ಇಲ್ಲಿಂದ ಇದೆ ಫುಲ್ಲು ಈ ಥರ ಕಂಪೌಂಡ್ ಕಟ್ಕೊಂಡಿದೆ. ಆಮೇಲೆ ಇದ್ರೊಳಗೆ ನೋಡ್ರಿ ದೋಸ್ತರ, ಇದ್ರೊಳಗೆ ಇನ್ನೂ ಆಗಿಲ್ಲ, ಪ್ಲಾನಿಂಗ್ ಐತಿ. ಇಲ್ಲಿ ಒಳಗೆ ಮರಿ ನೀವು ನಿಂದಿರ್ತಾವೆ. ಹೌದಾ? ಈಗ ಮರಿ ಅಲ್ಲಿ ಮಕ್ಕೊಂಡವು. ಈಗ ಅಲ್ಲಿ ಮರಿ ಮಕ್ಕೊಂಡವ. ಅಲ್ಲಿ ಒಳಗಿರೋ ನೋಡ್ರಿ, ಇದೇನಪ್ಪ ಅಂತಂದ್ರೆ ಇಲ್ಲಿ ಸಣ್ಣ ಮರಿ ಇರ್ತಾವೆ, ಒಂದು 50 ಸಣ್ಣ ಮರಿ ಇರ್ತಾವೆ. ಹೊರಗೆ ಏನಾರು ಬಂದಾಗ ಇಲ್ಲಿ ಹೊರಗೆ ಬರ್ತಾವೆ. ಹೊರಗೆ ಬಂದಾಗ ಆಮೇಲೆ ಹಿಂಗಾಸಿ ಕಾಸಿ ಒಳಗೆ ಹೋಗಿ ಕಾಸಿ ಒಳಗೆ ಫುಲ್ಲು ಎಂಜಾಯ್, ಒಳಗೆ ತಿರುಗಾಡ್ತಾವೆ, ಮೇಯ್ತಾವೆ. ಆಮೇಲೆ ಈ ಸೈಡ್ ಏನೈತೆ ನೋಡ್ರಿ ಗೋದ್ಲಿ, ಇಲ್ಲೇನು ನೋಡಕತ್ತಿರಲ್ಲ, ಇದ್ರಾಗ ಮೇಯ್ತಾವೆ. ಈ ಗೋದ್ಲ್ಯಾಗ ಮೇಯ್ತಾವೆ ಪೂರ್ತಿ ಅಲ್ಲಿಂದಲ್ಲಿ ಮಟ್ಟ. ಮತ್ತೊಂದೆರಡು ಗೋದ್ಲಿ ಅದ ನೋಡ್ರಿ, ಅಲ್ಲಿ ಒಂದು ಗೋದ್ಲಿ, ಇಲ್ಲೊಂದು ಐತೆ ನೋಡ್ರಿ, ಇಲ್ಲೊಂದು ಎರಡು, ಒಟ್ಟೆ 2 ಗೋದ್ಲಿ. ಈ ಥರ ಪ್ಲಾನಿಂಗು. ಮತ್ತು ಇಲ್ಲಿ ಏನದ ನೋಡ್ರಿ, ಜಾಸ್ತಿ ಹಾದ್ಯಾಡುವಂಥ ಮರಿ ಏನದಲ್ಲ, ಇಲ್ಲಿ ಕಟ್ಟೋದು. ಹೊರಗೆ ಏನರ ಹಾದ್ಯಾಡುವಂಥ ಮರಿ ಏನಾದ್ರು ಕಟ್ಟೋದು. ಮತ್ತು ಒಳ್ಳೆ ಇಲ್ಲಿ ಕೂಡ ಮರಿ ಕಟ್ಟೋ ಸಿಸ್ಟಮ್ ಫುಲ್ ಇಲ್ಲಿ ಈ ಥರ. ಮತ್ತು ನೆಲಕ್ಕೆ ಏನೂ ಹಾಕಿಲ್ಲ ದೋಸ್ತರ, ಇನ್ನೂ ನೆಲಕ್ಕೆ ಏನೂ ಹಾಕೋದು ಬೇಡ. ಅದು ಸ್ವಲ್ಪ ಯಾಕಪ್ಪ ಅಂದ್ರೆ ಉಚ್ಚಿಗಿಚ್ಚಿ ಹೋಯ್ತಂದ್ರೆ ನಿಂದಿರೋದಿಲ್ಲ ಭೂಮಿ. ಏನೋ ಸಿಮೆಂಟ್ ಆಯಿತು ಮತ್ತು ಒಳ್ಳೆ ಪಾರ್ಟಿಕಲ್ ಹಾಕಿದಂದ್ರೆ ಅದು ಹಿಂಗಂಗಿಲ್ಲ. ಅದಕ್ಕೋಸ್ಕರ ರೀತಿ ಮಾಡ್ಕೊಂಡ್ವಿ. ಓಕೆ, ನೆಕ್ಸ್ಟ್ ಅದು ಎಲ್ಲ ಓಪ್ನಿಂಗ್ ಆಗಿಂದ ಒಂದು ವಿಡಿಯೋ ಮಾಡ್ತೀನಿ. ಲೈಕ್ ಮಾಡಿರಿ, ನಿಮ್ಮ ದೋಸ್ತರಿಗೆ ಶೇರ್ ಮಾಡಿರಿ, ಅವರು ಕೂಡ ಈ ಪ್ಲ್ಯಾನಿಂಗ್ ತಿಳ್ಕೊಳ್ಳಿ. ಇದಕ್ಕೆ ಖರ್ಚು ಎಷ್ಟು ಬಂತು ಅಂತೇಳಿ ಕಾಶಿ ಎಲ್ಲ ಪಟ್ಟಿ ಮಾಡಿಟ್ಟಿನಿ. ಎಲ್ಲ ನೆಕ್ಸ್ಟ್ ಒಂದು ವಿಡಿಯೋ ಬರ್ತಲ್ಲ ಅದರೊಳಗೆ ಹೇಳ್ತೀನಿ. ಓಕೆ ದೋಸ್ತರ, ವಿಡಿಯೋ ಮುಗಿಸಾಕತ್ತೀನಿ. ಬಾಯ್.